ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಸರ್ ಇರ್ತಿದ್ರೆ ಅದು ಸಂತೋಷಕ್ಕೆ ಅದಕ್ಕೆ ಏನು ಹೇಳ್ತಾರೆ ಪದಗಳಿಲ್ಲ. ಯಾಕಂದರೆ ಚಿಕ್ಕ ವಯಸ್ಸಿನಿಂದಲೂ ಅವರ ಹಾಡನ್ನು ಕೇಳ್ತಾ ಬೆಳೆದವನು ನಾನು. ಅವರನ್ನು ಒಮ್ಮೆ ಆದರೂ ಭೇಟಿಯಾಗಬೇಕು ಅಂತ ತುಂಬ ಆಸೆ ಇತ್ತು, ಆದರೆ ಆ ಭಾಗ್ಯ ನಮಗೆ ಇರಲಿಲ್ಲ. ಆ ವೇದಿಕೆಗೆ ಯಾವಾಗ ಹೋದ್ನ ಅಲ್ಲಿ ಹಿಂದುಗಡೆ ಒಂದು ಪ್ರತಿಮೆಯನ್ನು ಮಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಸರ್ ಇದ್ದು. ಏನೋ ಒಂದು ಆ ವೇದಿಕೆಯಲ್ಲಿ ಒಂದು ಪಾಸಿಟಿವ್ ಎನರ್ಜಿ, ಅಂದರೆ ಅವರು ಇದ್ದಾರೆ, ನಮ್ಮೊಟ್ಟಿಗೆ ಇದ್ದಾರೆ ಅಂತ ತುಂಬ ಫೀಲ್ ಆಗ್ತಿದೆ. ನಾವು ಪ್ರತಿಯೊಂದು ಹಾಡು ಹಾಡುವಾಗಲೂ ಕೂಡ ಅವರಿಗೆ ಕೈ ಮುಗಿದೆ ನಾವಲ್ಲಿ ಹಾಡು ಹಾಡುವುದು. ಅವರನ್ನು ಸಂಗೀತದ ದೇವರು ಅಂತಲೇ ಹೇಳ್ತಾರೆ ಅಲ್ಲಿ, ಯಾಕಂದರೆ ಅಷ್ಟು ದೊಡ್ಡ ಸಾಧನೆ ಅವರು ಮಾಡಿದ್ದಾರೆ. ನಿಜವಾಗ್ಲೂ ಎಸ್ ಪಿ ಸರ್ ಇರ್ತಿದ್ರೆ ಅದು ಅದರಲ್ಲಿ ಮಾತೇ ಇಲ್ಲ. ಪ್ರತಿ ದಿನ ಕೂಡ ನಾನು ಅಂದರೆ ಸುಂದರಿ ಸುಂದರಿ ಹಾಡು ಹಾಡುವಾಗ ಕೂಡ ಅವರಿಗೆ ನಾನು ಅವರ ಹತ್ರ ಕೈ ಮುಗಿದೆ ನಾನು ಹೋದದ್ದು. ಯಾಕಂದರೆ ರಾಜೇಶ್ ಸರ್ ಹೇಳ್ತಿದ್ರು, ಅಂದರೆ ಪರಕಾಯ ಪ್ರವೇಶ ಮಾಡೋದು ಅಂತ ಹೇಳ್ತಾರೆ ಯಾವುದೇ ಹಾಡನ್ನು. ಆ ಹಾಡನ್ನು ನಾನು ಎಷ್ಟು ನನ್ನೊಳಗೆ ತಗೊಂಡೆ ಅಂದರೆ ಅದರ ಆ್ಯಕ್ಟಿಂಗ್ ಆಗಿರ್ಬೋದು, ಅದರ ಹಾಡುವ ಶೈಲಿ ಆಗಿರ್ಬೋದು, ಪ್ರತಿಯೊಂದು ನಾನು ಕೂಡ ಒಳ್ಳೆ ರೀತಿಯಲ್ಲಿ ನಾನು ಅನುಕರಣೆ ಮಾಡಿದ್ದೆ. ಹಾಗಾಗಿ ಅವ್ರು ಇರ್ತಿದ್ರೆ ತುಂಬ ಖುಷಿ ಇರ್ತಿತ್ತು. ಆದರೆ ಏನು ಮಾಡೋದು, ಆದಷ್ಟು ಅವರು ಬೇಗ ಹೋದರು ನಮ್ಮನ್ನೆಲ್ಲ ಬಿಟ್ಟು. ಆದರೂ ಸಂಗೀತದಲ್ಲಿ ಅವರು ಇನ್ನೂ ನಮ್ಮೊಟ್ಟಿಗೆ ಯಾವತ್ತೂ ಇದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಧೋನಿ ಧೋನಿ ನನ್ನ ಧೋನಿ, ಹತ್ತಿ ಕೂರೆ ಹೀರವಾಣಿ, ನಾನು ಧೋನಿ ನನ್ನೊಳಗೆ ನೀನು ರಾಣಿ, ರಾಣಿ ರಾಣಿ ನಾಗರಾಣಿ, ಬುಸ್ಸೋ ವೇಣಿ ವೇಣಿ ನಾಗವೇಣಿ, ಪುಂಗಿನೋಡು ಆಡುವ ಭಂಗಿ ನೀರು, ದಾವಣಿ ಒಳಗಿದ್ದ ಲಂಗ, ಲಂಗದ ಮೇಲಿದೆ ಚಿಟ್ಟೆ, ಚಿಟ್ಟೆಯ ಹಿಡಿದರೆ ಕೆಟ್ಟೆ, ಬಿಟ್ಟೆಗೆ ಮನಸ್ಸು ಕೊಟ್ಟೆ. ಥ್ಯಾಂಕ್ ಯು.